ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಎಸ್ ವೀಕ್ಷಕರೇ, ಈ ಸವಿರುಚಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ಯಾರ್ದು? ನಮ್ಮ ಅಶ್ವಿನಿ ಮೇಡಮ್ ಅವ್ರದ್ದು. ಸೊ ಅಶ್ವಿನಿ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಂತಾದರೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ನಾನು ಸೌಖ್ಯ. ನೀವು ಹೇಗಿದ್ದೀರಿ? ನಾನು ಕೂಡ ಸೌಖ್ಯ ಆಗಿದ್ದೇನೆ. ಸೊ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ಯಾವುದು ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ನಮಗೆ ನಮ್ಮ ಎಲ್ಲರಿಗೂ ಮನೆಯವರಿಗೆ ತೋರಿಸ್ತಾರೆ ಅಂತ ಹೇಳಿ, ಹೇಗೆ ಯಾವ ರೀತಿ ಮಾಡ್ತೀರಾ ಅಂತೇಳಿ. ಸೊ ಇವತ್ತು ಯಾವ ರೀತಿಯಾದಂತಹ ಸ್ಪೆಷಲ್ ಡಿಫ್ರೆಂಟ್ ಆಗಿ ಮಾಡ್ತೀರಾ ನೀವು ಯಾವಾಗಲೂ. ಇವತ್ತು ಯಾವುದು ಡಿಫ್ರೆಂಟ್ ಆಗಿರುವಂತಹ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೀರಾ? ಇವತ್ತು ನಾನು ಬಿಸಿ ಬಿಸಿ ಅನ್ನ ಹಾಗೂ ಗಂಜಿಗೆ ಸೂಪರ್ ಆಗಿ ಕಾಂಬಿನೇಷನ್ ಆಗುವ ಮೆಂತೆ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ. ಮೆಂತೆ ಚಟ್ನಿ ಮಾಡ್ತಾ ಇದ್ದೀರಾ? ಮೆಂತೆ ಅಂದ ತಕ್ಷಣ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಸ್ವಲ್ಪ ಕಹಿ ಅನ್ನುವ ಭಾವನೆ ಇದೆ, ಯಾಕೆಂದ್ರೆ ಕಹಿ ಆದ್ರೂ ಕೂಡ ಅದು ಒಂಥರ ಒಳ್ಳೇದೇ. ಹೆಚ್ಚಿನವರು ಇಷ್ಟಪಡ್ತಾರೆ. ಅದರಲ್ಲೂ ಈ ಮಧುಮೇಹ ಕಾಯಿಲೆ ಇರುವವರಂತೂ ತುಂಬಾನೇ ಒಳ್ಳೇದು ಅವರಿಗೆ. ಹಾಗೇನೆ ಎಲ್ರಿಗೂ ಕೂಡ ಒಳ್ಳೇದು ಅದು ಹೆಲ್ತ್ಗೆ. ಸೊ ಇಂತಹ ಒಂದು ಹೆಲ್ದಿ ಆಗಿರುವಂತಹ ಒಂದು ಚಟ್ನಿಯನ್ನ ನಮ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀರಾ. ಸೊ ನೋಡುವ ಹೇಗೆ ಮಾಡ್ತೀರಾ ಅಂತ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 4 ಘಾಟಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 4 ಬೆಳ್ಳುಳ್ಳಿ ಎಸಳು ಹಾಗೂ ಸ್ವಲ್ಪ ಹುಣಸೆ ಹಣ್ಣು, ಅರ್ಧದಿಂದ 3/4 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಬೌಲ್ನಷ್ಟು ಎಣ್ಣೆ, ಕರಿಬೇವು 1 ಮುಷ್ಟಿಯಷ್ಟು, 1 ಬೌಲ್ ತೆಂಗಿನ ತುರಿ, ಸ್ವಲ್ಪ ಇಂಗು. ಮೊದಲಿಗೆ ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಡ್ತೇನೆ. ಈ ಮೆಂತೆಕಾಳನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು ನಾವು. ಬಿಸಿಯಾದ ಪ್ಯಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ತೆಂಗಿನ ಎಣ್ಣೆ ತಗೊಂಡ್ರೆ ತುಂಬಾ ಒಳ್ಳೆಯದು, ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ. ಮೆಂತೆಕಾಳನ್ನು ಹಾಕ್ತಾ ಇದ್ದೇನೆ. ಮೆಂತೆ ಸ್ವಲ್ಪ ಕಾಯ್ತಾ ಬರುವಾಗ ಈ 3 ಘಾಟಿ ಮೆಣಸು, 1 ಘಾಟಿ ಮೆಣಸನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಮೆಂತೆ ಇಷ್ಟೇ ಸಾಕು, ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಆಗ್ತದೆ. ಮೆಣಸು ಕಾದ ತಕ್ಷಣ ನಾನು ಅದಕ್ಕೆ 4 ಬೆಳ್ಳುಳ್ಳಿ ಎಸಳು, ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗಿಲಿಲ್ಲ, ಹಾಗೆ ಹಾಕೊಳ್ತಾ ಇದ್ದೇನೆ. ನಂತರ ಈ 1 ಬೌಲ್ನಷ್ಟು ತೆಂಗಿನ ತುರಿ, ಹುಣಸೆ ಹುಳಿಯನ್ನು ನಾವು ಗ್ರೈಂಡ್ ಮಾಡುವ ಟೈಮಿಗೆ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. 1-2 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು. ತೆಂಗಿನ ತುರಿ ಕಲರ್ ಚೇಂಜ್ ಆಗ್ತದೆ, ಅರೋಮ್ಯಾಟಿಕ್ ಸಹ ಆಗ್ತದೆ. ಆಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಇದನ್ನು ಕೂಲ್ ಆಗಲಿಕ್ಕೆ ಬಿಡುವ. ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ಚೆನ್ನಾಗಿ ಕಾದಿದೆ ತೆಂಗಿನ ತುರಿ. ನಾನು ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಸ್ವಲ್ಪ ತಣ್ಣಗಾಗಲಿ. ಹುಣಸೆ ಹಣ್ಣನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಹಾಗೆ ನಾನು 1 ಸುತ್ತು ತಿರುಗಿಸಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೇನೆ.
ಈಗ ನುಣ್ಣಗೆ ರುಬ್ಕೊಂಡಿದ್ದೇನೆ ನಾನು. ಒಂದು ಒಗ್ಗರಣೆ ರೆಡಿ ಮಾಡುವ. ಇದಕ್ಕೆ ಉಪ್ಪನ್ನು ನಾನು ಒಗ್ಗರಣೆ ಜೊತೆನೇ ಆ್ಯಡ್ ಮಾಡ್ಕೊಳ್ತೇನೆ. ಈಗ ಒಗ್ಗರಣೆ ರೆಡಿ ಮಾಡುವ. ಅದೇ ಪ್ಯಾನನ್ನು ಬಿಸಿ ಆಗಲಿಕ್ಕಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳುವ. ಎಣ್ಣೆ ಕರೆಕ್ಟಾಗಿ ಬಿಸಿ ಆಗಲಿ. ನಂತರ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಒಂದು ಘಾಟಿ ಮೆಣಸು, ಕರಿಬೇವು ಸ್ವಲ್ಪ, ಒಗ್ಗರಣೆಗೆ ಸ್ವಲ್ಪ ಇಂಗಿನ ಪುಡಿ, ಒಂದು ಪಿಂಚಿನಷ್ಟು ಸಾಕು ಇದಕ್ಕೆ. ಈಗ ನಾನು ಗ್ರೈಂಡ್ ಮಾಡಿಟ್ಟಂತಹ ಈ ಚಟ್ನಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕೊಳ್ಳುವ. ಮಿಕ್ಸಿ ಜಾರನ್ನು ರಿನ್ಸ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಫಸ್ಟಿಗೆ ಹಾಕಿರಲಿಲ್ಲ, ಈ ಟೈಮಲ್ಲಿ ಆ್ಯಡ್ ಮಾಡಿದೆ. ಮೆಂತೆಯ ಕಾಳಿನ ಚಟ್ನಿ ಘಮ ಘಮ ಅಂತಿದೆ. ಬಿಸಿ ಬಿಸಿ ಅನ್ನ ಹಾಗೂ ಗಂಜಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಯಾವುದೇ ಥರ ಶೀತ ಇರಲಿ, ಜ್ವರ ಇರಲಿ, ಬಾಯಿ ಚಪ್ಪೆ ಇರಲಿ, ಆ ಥರ ಇದ್ದವರಿಗಂತೂ ಇದು ಹೇಳಿ ಮಾಡಿಸಿದ ಚಟ್ನಿ. ಎಸ್, ಸರಿ ಕುದಿ ಬಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡುವ. ಮೆಂತೆ ಕಾಳಿನ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಸೋ ಮಚ್ ಮ್ಯಾಮ್. ಇವತ್ತು ಒಂದು ಮೆಂತೆ ಕಾಳಿನ ಚಟ್ನಿ ಮಾಡಿದ್ದೀರಾ. ನೀವು ಮಾಡ್ಬೇಕಂತಂದ್ರೆ ಆ ಒಗ್ಗರಣೆ ಹಾಕಿರ್ಬೇಕಾದ್ರೆ ಆ ಘಮ ಘಮ ಪರಿಮಳಕ್ಕೆ ನನಗೆ ಯಾವಾಗ ತಿಂತೇನೆ ಅಂತ ಅನಿಸ್ತಾ ಇತ್ತು. ಸೊ ಟೇಸ್ಟ್ ಮಾಡ್ತೇನೆ ನಾನು. ನೀವು ಕೂಡ ಕಾಯ್ತಾ ಇದ್ದೀರಲ್ಲ ಹೇಗಿದೆ ಅಂತ ನಾನು ಹೇಳುವವರೆಗೆ. ನೋಡುವ, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಬಿಸಿ ಇದೆ. ವಾವ್, ತುಂಬಾನೇ ಟೇಸ್ಟ್ ಆಗಿದೆ ನಿಜವಾಗ್ಲೂ. ಯಾಕೆಂದ್ರೆ ನಂಗೆ ಚಟ್ನಿ ಅಂದ್ರೇನೆ ಇಷ್ಟ. ಸೊ ಅದರಲ್ಲಿ ಕೂಡ ನೀವು ಇದಕ್ಕೆ ಮೆಂತೆ ಕಾಳು ಹಾಕಿ ಮಾಡಿದ್ದೀರಾ. ನಾನು ಮಾಡ್ಬೇಕಾದ್ರೆ ಅಂದ್ಕೊಂಡೆ ಇದು ಕಹಿ ಬರ್ಬೋದಾ ಏನ ಅಂತೇಳಿ. ಹಾಗೇನು ಕಹಿಯಾಗಿ ಬರ್ಲಿಲ್ಲ. ಎಷ್ಟು ಬೇಕಷ್ಟೇ ರುಚಿ. ಪ್ರತಿಯೊಂದು ಕೂಡ ಸರಿಯಾಗಿಯೇ ಇದೆ. ಅಂದ್ರೆ ಖಾರ ಇರ್ಬೋದು ಅಥವಾ ಹುಳಿ ಅಥವಾ ಇದು ಉಪ್ಪು, ಕಹಿ ಎಲ್ಲ ಕೂಡ ಸರಿಯಾಗಿಯೇ ಇದೆ. ಸೊ ಚಟ್ನಿ ಅಂದರೆ ಎಲ್ಲಿಯಾದರೂ ಈಗ ನಾವು ಒಂದು ಮಧ್ಯಾಹ್ನದ ಊಟ ಹೊರಗಡೆ ಮಾಡಿರ್ತೇವೆ, ಸೊ ಬರುವಾಗ ಲೇಟ್ ಆಗ್ತದೆ, ರಾತ್ರಿಗೆ ಏನಾದರೂ ಮಾಡಬೇಕು ಅನ್ನುವಾಗ ಎಲ್ಲರಿಗೆ ಏನಾಗ್ತದೆ ಅಂದರೆ ಅನ್ನ ಹೇಗೂ ಕುಕ್ಕರಲ್ಲಿ ಫಾಸ್ಟ್ ಆಗಿ ಮಾಡ್ಬೋದು, ಪದಾರ್ಥ ಏನು ಮಾಡೋದು ಅನ್ನೋದೇ ಟೆನ್ಷನ್. ಸೊ ಅದು ಯಾವ ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ಜಟ್ಪಟ್ ಆಗಿರುವಂತಹ ಚಟ್ನಿಯನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ಇದನ್ನು ಮಾಡಿ ನೀವು ಕೂಡ ರಾತ್ರಿ ಚೆನ್ನ ಮಾಡಿ ಊಟ ಮಾಡಿ ಒಳ್ಳೆ ರೀತಿಯಾಗಿ ಮಲಗ್ಬೋದು. ಸೊ ಇಂತಹ ಒಂದು ಟೇಸ್ಟಿ ಆಗಿರುವಂತಹ ಒಂದು ಚಟ್ನಿಯನ್ನು ನಮಗೆ ನಮ್ಮ ವೀಕ್ಷಕರಿಗೆ ನೀವು ಹೇಳಿಕೊಟ್ಟಿದ್ದೀರಾ, ಹೆಲ್ದಿ ಕೂಡ. ಸೊ ತುಂಬಾ ಥ್ಯಾಂಕ್ಸ್ ಮೇಡಮ್ ಇಂತಹ ಒಂದು ಹೆಲ್ದಿ ಚಟ್ನಿಯನ್ನು ಹೇಳಿಕೊಟ್ಟಿರೋದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿರುವಂತಹ ಈ ಒಂದು ಮೆಂತೆ ಕಾಳಿನ ಚಟ್ನಿಯನ್ನು. ಈ ರೆಸಿಪಿ ಬಗ್ಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಇನ್ನೊಂದು ಸಲ ನೀವು ನೋಡ್ಕೊಂಡು ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: 4 ಘಾಟಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 4 ಬೆಳ್ಳುಳ್ಳಿ ಎಸಳು ಹಾಗೂ ಸ್ವಲ್ಪ ಹುಣಸೆ ಹಣ್ಣು,
ಅರ್ಧದಿಂದ 3/4 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಬೌಲ್ನಷ್ಟು ಎಣ್ಣೆ, ಕರಿಬೇವು 1 ಮುಷ್ಟಿಯಷ್ಟು, 1 ಬೌಲ್ ತೆಂಗಿನ ತುರಿ, ಸ್ವಲ್ಪ ಇಂಗು. ಮೊದಲಿಗೆ ಪ್ಯಾನ್ ಬಿಸಿ ಆಗಲಿಕ್ಕೆ ಇಡ್ತೇನೆ. ಈ ಮೆಂತೆಕಾಳನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು ನಾವು. ಬಿಸಿಯಾದ ಪ್ಯಾನಿಗೆ ಒಂದೇ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ತೆಂಗಿನೆಣ್ಣೆ ತಗೊಂಡ್ರೆ ತುಂಬಾ ಒಳ್ಳೆಯದು, ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ. ಮೆಂತೆಕಾಳನ್ನು ಹಾಕ್ತಾ ಇದ್ದೇನೆ. ಮೆಂತೆ ಸ್ವಲ್ಪ ಕಾಯ್ತಾ ಬರುವಾಗ ಈ 3 ಘಾಟಿ ಮೆಣಸು, 1 ಘಾಟಿ ಮೆಣಸನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಮೆಂತೆ ಇಷ್ಟೇ ಸಾಕು, ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಆಗ್ತದೆ. ಮೆಣಸು ಕಾದ ತಕ್ಷಣ ನಾನು ಅದಕ್ಕೆ 4 ಬೆಳ್ಳುಳ್ಳಿ ಹೆಸಳು, ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗಿಲಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಈ 1 ಬೌಲ್ನಷ್ಟು ತೆಂಗಿನ ತುರಿ, ಹುಣಸೆ ಹುಳಿಯನ್ನು ನಾವು ಗ್ರೈಂಡ್ ಮಾಡುವ ಟೈಮಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. 1-2 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು. ತೆಂಗಿನ ತುರಿ ಕಲರ್ ಚೇಂಜ್ ಆಗ್ತದೆ, ಅರೋಮ್ಯಾಟಿಕ್ ಸಹ ಆಗ್ತದೆ. ಆಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನು ಕೂಲ್ ಆಗಲಿಕ್ಕೆ ಬಿಡುವ. ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ಚೆನ್ನಾಗಿ ಕಾದಿದೆ ತೆಂಗಿನ ತುರಿ, ನಾನು ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಸ್ವಲ್ಪ ತಣ್ಣಗಾಗಲಿ. ಹುಣಸೆ ಹಣ್ಣನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಹಾಗೆ ನಾನು 1 ಸುತ್ತು ತಿರುಗಿಸಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೇನೆ. ಈಗ ನುಣ್ಣಗೆ ರುಬ್ಕೊಂಡಿದ್ದೇನೆ ನಾನು. ಒಂದು ಒಗ್ಗರಣೆ ರೆಡಿ ಮಾಡುವ. ಇದಕ್ಕೆ ಉಪ್ಪನ್ನು ನಾನು ಒಗ್ಗರಣೆ ಜೊತೆನೇ ಆ್ಯಡ್ ಮಾಡ್ಕೊಳ್ತೇನೆ. ಈಗ ಒಗ್ಗರಣೆ ರೆಡಿ ಮಾಡುವ. ಅದೇ ಪ್ಯಾನನ್ನು ಬಿಸಿ ಆಗಲಿಕ್ಕಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳುವ. ಎಣ್ಣೆ ಕರೆಕ್ಟಾಗಿ ಬಿಸಿ ಆಗಲಿ. ನಂತರ ಸಾಸಿವೆಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಘಾಟಿ ಮೆಣಸು, ಕರಿಬೇವು ಸ್ವಲ್ಪ,
ಒಗ್ಗರಣೆಗೆ ಸ್ವಲ್ಪ ಇಂಗಿನ ಪುಡಿ, 1 ಪಿಂಚ್ನಷ್ಟು ಸಾಕು ಇದಕ್ಕೆ. ಈಗ ನಾನು ಗ್ರೈಂಡ್ ಮಾಡಿಟ್ಟಂತಹ ಈ ಚಟ್ನಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ವಾ. ಮಿಕ್ಸಿ ಜಾರನ್ನು ರಿನ್ಸ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ, ಒಂದು ಅರ್ಧ ಗ್ಲಾಸ್ನಷ್ಟು ನೀರು. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಫಸ್ಟಿಗೆ ಹಾಕಿರಲಿಲ್ಲ, ಈ ಟೈಮಲ್ಲಿ ಆ್ಯಡ್ ಮಾಡಿದೆ. ಮೆಂತೆಯ ಕಾಳಿನ ಚಟ್ನಿ ಘಮ ಘಮ ಅಂತಿದೆ. ಬಿಸಿ ಬಿಸಿ ಅನ್ನ ಹಾಗೂ ಗಂಜಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಯಾವುದೇ ಥರ ಶೀತ ಇರಲಿ, ಜ್ವರ ಇರಲಿ, ಬಾಯಿ ಚಪ್ಪೆ ಇರಲಿ, ಆ ಥರ ಇದ್ದವರಿಗಂತೂ ಇದು ಹೇಳಿ ಮಾಡಿಸಿದ ಚಟ್ನಿ. ಎಸ್, ಸರಿ ಕುದಿ ಬಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡುವ. ಎಸ್ ವೀಕ್ಷಕರೇ, ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಹೊಸ ಸಂಚಿಕೆಯಲ್ಲಿ ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.